300 ಎಕರೆ ಜಮೀನು ಬಂತು. ಅದರೊಳಗೆ 257 ಎಕರೆ ಕೈಗಾರಿಕೆಗೆ ಅಂತ ಕೊಟ್ಟರು. 257 ಎಕರೆ ಕೈಗಾರಿಕೆಗೆ. ಆಮೇಲೆ 1987 148 ಎಕರೆ ಕೈಗಾರಿಕೆಗೆ ಕೊಟ್ಟಾರ ಬಾಗಲಕೋಟೆಯೊಳಗೆ. ಇದೇ ರೀತಿ ಜಿಲ್ಲೆಯೊಳಗೆ ಸಾಕಷ್ಟು ಕಡೆ ಕೊಟ್ಟಾರ. ಹುಣಗುಂದದೊಳಗೆ ಬಲಕುಂದಿ ಹತ್ರ 100 ಎಕರೆ ಕೈಗಾರಿಕೆ ಕ್ಷೇತ್ರ ಕೈಗಾರಿಕೆ ಪ್ರದೇಶಕ್ಕೆ ಜಮೀನು ಕೊಟ್ಟಾರ. ಎಲ್ಲವೂ ನಾವು ಮಾತಾಡ್ತೀವಿ, ಭೂಮಿ ತಗೋಬೇಡ ಅಂತ ಹೇಳ್ತೀವಿ, ತಗೊಳಕ್ ಅವಕಾಶ ಇಲ್ಲ. ಈಗ ಇಲ್ಲಿ ತನಕ ಏನೇನು ಭೂಮಿ ತಗೊಂಡಿರಲ್ಲ, ಇಲ್ಲಿ ಉಪವಿಭಾಗಾಧಿಕಾರಿ ನಮ್ಮ ಸಹೋದರಿಯವರು ಬಂದಾರ, ನೀವು ಜಿಲ್ಲಾಧಿಕಾರಿ ಅವ್ರ ಜೊತೆ ಚರ್ಚಿಸ್ರಿ. ಏನು ಅಂದ್ರೆ ಬಾಗಲಕೋಟೆ ಜಿಲ್ಲೆಯೊಳಗೆ ಇಲ್ಲಿ ತನಕ ಕೈಗಾರಿಕಾ ಉದ್ದೇಶಕ್ಕೆ ತಗೊಂಡಂತ ಜಮೀನು ಏನೇನು ಅದಾವಲ್ಲ ಅವು ಎಷ್ಟು ಬಳಕೆ ಆಗ್ಯಾವು ಅದು ಲೆಕ್ಕ ಕೊಡ್ಬೇಕು ಜನರಿಗೆ. ಮೊದಲು ಎಷ್ಟು ಬಳಕೆ ಆಗೈತೆ, ಎಷ್ಟು ಉಳಿದೈತೆ ಇದನ್ನು ಮೊದಲು ಹೇಳ್ರಿ. ಆಮೇಲೆ ನೀವು ಹೊಸದಾಗಿ ಭೂಮಿ ತಗೊಳಕ್ ಬರ್ರಿ. ಆಮೇಲೆ ವಿಮಾನ ನಿಲ್ದಾಣ ಅಂತ ಹೇಳ್ತೀರಿ. ವಿಮಾನ ನಿಲ್ದಾಣಕ್ಕೆ ಈಗ ನಮ್ಮ ಜಿಲ್ಲಾದೊಳಗ 400 ಎಕರೆ ಲ್ಯಾಂಡ್ ಬ್ಯಾಂಕ್ ಐತಿ. 400 ಎಕರೆ. ಆ 400 ಎಕರೆದೊಳಗೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಡ್ರಿ. ಆದ್ರ ರೈತರ 1 ಇಂಚು ಭೂಮಿನ ಮುಟ್ಟಕ್ ಬರಬಾರ್ದು, ನಾವು ಯಾರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವೇನೈತೆ ಕೈಗಾರಿಕಾ ಉದ್ದೇಶಕ್ಕೆ ಬಳಸ್ಕೊಂಡಿದ್ದು ಲೆಕ್ಕ ಕೊಡ್ರಿ ಅಂತ ನಾವು ಈ ಮುಖಾಂತರ ಅಧಿಕಾರಿಗಳ ಮುಖಾಂತರ ನಾವು ಕೇಳ್ತೇವೆ.